ಕೊರೋನಾ ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಜಿಲ್ಲಾಧಿಕಾರಿಗಳ ಆದೇಶದ ಬೆನ್ನಲ್ಲೇ ಪುತ್ತೂರಿನಲ್ಲಿ ಮಾಸ್ಕ್ ಹಾಕದೆ ಓಡಾಡುವವರಿಗೆ ದಂಡ ವಿಧಿಸುವ ಕಾರ್ಯದಲ್ಲಿ ಪೊಲೀಸರು ತೊಡಗಿದ್ದಾರೆ. ಪುತ್ತೂರಿನ ವೃತ್ತ ನಿರೀಕ್ಷಕರಾದ ಕುಸುಮಾಧರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ಆರಂಭವಾಗಿದ್ದು, ಎಲ್ಲ ಖಾಸಗಿ ವಾಹನಗಳನ್ನು ತಡೆದು ಮಾಸ್ಕ್ ಹಾಕಿದ್ದಾರೆ ಎಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇಷ್ಟೇ ಅಲ್ಲದೆ ಸರ್ಕಾರಿ ಬಸ್ಸಿನ ಒಳಗೂ ಪೊಲೀಸರು ಲಗ್ಗೆ ಇಟ್ಟು ಪ್ರಯಾಣಿಕರು ಮಾಸ್ಕ್ ಧರಿಸಿದ್ದಾರೆ ಎಂದು ಪರೀಕ್ಷಿಸಿರುವುದು ಕಂಡುಬಂದಿದೆ. ಇನ್ಮೇಲೆ ಪುತ್ತೂರಿನಲ್ಲಿ ಪ್ರತಿದಿನ ಈ ಕಾರ್ಯಾಚರಣೆ ನಡೆಯಲಿದ್ದು, ಎಲ್ಲರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸಲೇಬೇಕಾಗಿದೆ. ಮಾಸ್ಕ್ ಹಾಕೊಡ್ರಿ, ಮಾಸ್ಕ್ ಎಲ್ಲ ಹೇಳ್ಬೇಕೇನ್ರಿ ಡೈಲಿ? ಏನು ಯಾವ್ದಕ್ಕೆ ಇಟ್ಕೊಂಡಿದ್ರು ಮತ್ತೆ ಮಾಸ್ಕ್ ಅದನ್ನ?